ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಬೆದ್ರ ಲಡ್ಡು ಮಾಡ್ತೀನಿ. ಹೇಗೆ ಮಾಡೋದು ನೋಡುವನಾ? ನೋಡಿ, ನಾನೀಗ ಬೆದ್ರ ಲಡ್ಡು ಮಾಡ್ತೀನಿ. ಹೇಗೆ ಮಾಡ್ತೀನಿ ತೋರಿಸ್ತೇನೆ. 3/4 ಲೋಟ ಹಾಲು ಹಾಕ್ತೇನೆ. ಮೀಡಿಯಂ ಬೆಂಕಿಯಲ್ಲೇ ನಾವೀಗ ಹಾಲು ಕುದಿಲಿಕ್ಕೆ ಇಟ್ಟಿದ್ದೇವೆ. ಅದಕ್ಕೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್, ಅಂದರೆ ಸಾಧಾರಣ ಸ್ಪೂನಲ್ಲಿ 2 ಸ್ಪೂನ್ ಆಗ್ತದೆ. ಸ್ವಲ್ಪ ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ದಪ್ಪ ಆಗಬೇಕು. ಈಗ ಸಕ್ಕರೆ ಕರಗುವಷ್ಟು ಹೊತ್ತು ತಿರುಗಿಸುವ. ಇದು ಹಾಲಿನ ಪೌಡ್ರು 1 ಕಪ್ ತಗೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪ ಹಾಕಿ ತಿರುಗಿಸ್ತೇನೆ. ನೋಡಿ, ಈಗ ಬಾಕಿದ ಪೌಡ್ರ್ ಹಾಕ್ಕೊಳ್ತಿದ್ದೇನೆ. ನಾವು ಮೆಲ್ಲ ಬೆಂಕಿ ಇಡಬೇಕು, ಜೋರು ಇಡಬಾರ್ದು. ನಿಧಾನಕ್ಕೆ ಇಟ್ಟು ನಾವು ಹೀಗೆ ತಿರುಗಿಸ್ಬೇಕು. ಈಗ ನೋಡಿ, ಈಗ ಇಷ್ಟು ಗಟ್ಟಿ ಆಗುವಾಗ ನಾವು ಸ್ವಲ್ಪ ತುಪ್ಪ ಸೇರಿಸುವ. ಇದು ಕಪ್ ಅಂದರೆ ಅದು ತುಳಸಿ ಹಾಕಿ ಬಿಸಿ ಮಾಡಿದಂಥ ತುಪ್ಪ, ಪ್ಯೂರ್ ಊರಿನ ತುಪ್ಪ ಅದು. ಹಾಗಾಗಿ ನೋಡಿ, ಆ ಕಪ್ ಬಿದ್ರೇನು ನಾವೇನು ತಲೆ ಬಿಸಿ ಮಾಡುವ ಅಗತ್ಯ ಇಲ್ಲ. ಯಾಕಂದರೆ ತುಳಸಿದ್ದದ್ದು. ತುಳಸಿ ಆರೋಗ್ಯಕ್ಕೆ ಒಳ್ಳೆಯದು. ಇದು ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ, ಈಗ ಹೀಗೆ ಆಯಿತು. ಈಗ ಆಯ್ತು. ಇದಕ್ಕೆ ನಾವು ಇದು ಚೆನ್ನಾಗಿ ನಾದಬೇಕು. ನಾದಿ ಹಾಲು ಬೇಕಾದರೆ ಹಾಲು ಸೇರಿಸ್ಬೋದು ಸ್ವಲ್ಪ. ಮತ್ತು ಒಂದು ವೇಳೆ ತೆಳು ಇದ್ದರೆ ಅದಕ್ಕೆ ಹಾಲಿನ ಹುಡಿ ಕೊಡಬೇಕಾದ್ರೆ ಸೇರಿಸ್ಕೊಳ್ಬೋದು. ನಾನೀಗ ಮಾಡಿದೆ ಸರಿ ಉಂಟು, ಹಾಗಾಗಿ ಏನು ಸೇರಿಸಲಿಲ್ಲ. ಈಗ ಇಷ್ಟನ್ನು ತೆಗಿತೇನೆ. ಇಷ್ಟಕ್ಕೆ ಅದು ಬೇರೆ ರೀ. ಇದಕ್ಕೆ ಫುಡ್ ಕಲರ್ ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಇದಕ್ಕೆ ನಾನು ಕೆಂಪು ಕಲರ್ ಹಾಕಿದ್ದೇನೆ. ಫುಡ್ ಕಲರ್ ಅಂದರೆ ನೀವು ಯಾವುದು ನಿಮಗಿಷ್ಟ ಆ ಕಲರ್ ಸೇರಿಸ್ಕೊಳ್ಬೋದು. ಹಾಗೆ ಕೆಂಪು ಹಾಕಿದರೆ ಸ್ವಲ್ಪ ಕೇಸರಿ ಕಲರ್ ಆಗಿ ಬರುತ್ತೆ. ಅದಕ್ಕೆ ನಾನು ಕೆಂಪು ಹಾಕಿದ್ದೇನೆ. ಇದರಲ್ಲಿ ಒಂದು 7 ಉಂಡೆ ಮಾಡ್ಕೊಳ್ತೇನೆ. ನೋಡಿ, ಅದು 7 ಉಂಡೆ ಮಾಡ್ಕೊಂಡಿದ್ದೇನೆ. ಹಾಗೆ ಇದನ್ನೊಂದು 7 ಉಂಡೆ ಮಾಡ್ಕೊಳ್ತೇನೆ. ಇದೊಂದು ನಮ್ಮ ಮೂಡಬಿದ್ರಿಯ ಸ್ಪೆಷಲ್, ಅಂದರೆ ಬೆದ್ರ ಲಡ್ಡು ಅಂತ. ಮೂಡಬಿದ್ರಿ ಅನ್ನೋದಕ್ಕೆ ಒಂದು ತುಳುವಲ್ಲಿ ಬೆದ್ರ ಅಂತ ಹೇಳ್ತಾರೆ. ಅದಕ್ಕೆ ಅದೊಂದು ಲಡ್ಡು ಮಾಡುವ ಅಂತ. ಇದನ್ನು ಇದರೊಳಗೆ ಹೀಗೆ ಹಿಡಿದು ಮತ್ತು ಹೀಗೆ ಕವರ್ ಮಾಡ್ಕೊಳ್ಳೋದು.
ನೋಡಿ, ನಾಳೆನೇ ಮಾಡಿಕೊಳ್ಳಿ. ಹೇಗೆ ಆಯಿತು ಅಂತ ನೀವು ನನಗೆ ಕಮೆಂಟ್ ಮೂಲಕ ಎಲ್ಲ ತಿಳಿಸಬೇಕು. ನಮ್ಮ ಮೂಡುಬಿದ್ರೆಯ ಒಂದು ವಿಜಯ ಮಾಡಿದ ಅಡುಗೆ ಹೇಗಿದೆ. ನೋಡಿ, ಬೆದ್ರ ಲಡ್ಡು ಮಾಡಿದ್ದೇನೆ. ಹೇಗೆ ಬಂದಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಹಾಲಿನ ಹುಡಿದು ಮಾಡಿದಲ್ಲ, ಸಕ್ಕರೆಯನ್ನು ತುಂಬ ಸೇರಿಸಲಿಲ್ಲ ನಾನು. 1 ಸ್ಪೂನು ಮಾತ್ರ ಸೇರಿಸಿದೆ. ಅಂದರೆ ಇದು ದೊಡ್ಡ ಸ್ಪೂನು, 2 ಸ್ಪೂನ್ ಆಗುವಷ್ಟು ಸೇರಿಸಿದ್ದೇನೆ. ಈಗ ಬೆದ್ರ ಲಡ್ಡಿಗೆ ಜೇನುತುಪ್ಪವನ್ನು ಸೇರಿಸ್ತೇನೆ. ನೋಡಿ ಹೀಗೆ. ಇದು ಬೆದ್ರ ಲಡ್ಡು. ಅಂದರೆ ಈ ಥರ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಜೇನುತುಪ್ಪ ಸೇರಿಸಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಬೆದ್ರ ಲಡ್ಡು ಮಾಡಿಕೊಂಡದ್ದು. ಹೀಗೆ ನೋಡಿದ್ರಲ್ಲ, ಇದು ತುಂಬ ಚೆನ್ನಾಗಾಗಿದೆ. ಅಂದರೆ ಹಾಲಿನ ಹುಡಿಯಲ್ಲಿ ನಾವು ಹಾಲನ್ನು ಸೇರಿಸಿ ಹಾಲಿನ ಹುಡಿಯನ್ನು ಹಾಕಿ ಮಾಡಿದ್ದೇವೆ. ನೋಡಿ, ಈ ಥರನೂ ಮಾಡ್ಬೋದು. ಈ ಥರ ಇದು ಉಂಡೆಯಾಗಿ ಬರುತ್ತೆ. ಇದರ ಮಧ್ಯೆ ನೋಡಿ, ಇದು ಚೂರಿಯಲ್ಲಿ ಕಟ್ ಮಾಡ್ಬೋದು. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ರೀತಿ ಕೂಡ ಮಾಡ್ಕೊಂಡಿದ್ದೇನೆ. ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೊಳ್ಬೋದು. ಬೆದ್ರ ಲಡ್ಡು ತುಂಬ ಚೆನ್ನಾಗಿದೆ. ನೀವು ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.